ಶಿಕ್ಷಕ ವರ್ಗವನ್ನ ನಿರ್ಲಕ್ಷಿಸಿದ್ರೆ ವಿಶ್ವಗುರು ಆಗಲು ಸಾಧ್ಯವಿಲ್ಲ. ಭಾರತ ವಿಶ್ವಗುರು ಆಗಬೇಕೆಂದು ಬಿಜೆಪಿಯವರು ಹೇಳುತ್ತಿದ್ದಾರೆ. ಶಿಕ್ಷಕರು ವೇತನ ಇಲ್ಲದೆ ಯಾವುದೇ ಪರಿಹಾರ ಸಿಗದೆ ಕಷ್ಟದಲ್ಲಿದ್ದಾರೆ. ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಶಿಕ್ಷಕರ ದಿನವನ್ನ ಕಾಂಗ್ರೆಸ್ ಬಹಿಷ್ಕರಿಸಿದೆ ಎಂದು ಮಾಜಿ ಸಚಿವ ಯುಟಿ ಖಾದರ್ ಹೇಳಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಶಾಲೆ ತೆರೆಯದೆ ಸಂಬಳ ಕೊಡದೆ ಸರ್ಕಾರ ಸತಾಯಿಸುತ್ತಿದೆ. ಎಷ್ಟೋ ಕಡೆ ಶಿಕ್ಷಕರನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಶಿಕ್ಷಕರ ದಿನವನ್ನ ಕಾಂಗ್ರೆಸ್ ಬಹಿಷ್ಕರಿಸುತ್ತದೆ. ರಾಜ್ಯದಲ್ಲಿ ಆನ್ಲೈನ್ ಶಿಕ್ಷಣ 50% ವಿದ್ಯಾರ್ಥಿಗಳಿಗೆ ಸಿಕ್ಕಿಲ್ಲ. ಶಿಕ್ಷಕರ ವಿಚಾರದಲ್ಲಿ ಸರ್ಕಾರ ನಿಶ್ಚಿತ ಮಾರ್ಗಸೂಚಿ ಇಲ್ಲ ಎಂದು ಹೇಳಿದರು. ವಿಶ್ವಗುರು ಅಂತ ನಾವು ಇವತ್ತು ಹೇಳ್ತೇವೆ, ಭಾರತ ವಿಶ್ವಗುರು ಆಗಬೇಕು. ಬಾಯಲ್ಲಿ ಬೊಬ್ಬೆ ಹಾಕಿದ್ರೆ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಆಗ್ತದಾ? ಅಥವಾ ಈ ದೇಶದ ಸತ್ಪ್ರಜೆಯನ್ನು ಇವತ್ತು ರೂಪಿಸುವಂತಹ ಮತ್ತು ಇಲ್ಲ ವಿಚಾರ ಇವತ್ತು ಎಲ್ಲ ಆ ಒಂದು ಸಮಾಜದ ಎಲ್ಲ ವರ್ಗದ ಎಲ್ಲ ಮಕ್ಕಳಿಗೆ ಆ ವಿಶೇಷವಾದ ಮಾಹಿತಿ ಮತ್ತು ಶಿಕ್ಷಣ ಕೊಟ್ಟು ಮೌಲ್ಯಾಧಾರಿತವಾಗಿ ಅವರ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಅವರವರ ತಂದೆ ತಾಯಿಂದ ಆಸ್ತಿ ಮಾತ್ರ ಅಲ್ಲ, ಅವರಿಗೆ ಸಮಾಜ ಮತ್ತು ದೇಶದ ಆಸ್ತಿಯಾಗಿ ರೂಪಿಸಲಿಕ್ಕೆ ತನ್ನ ಆ ಕಾಳಜಿ ಮತ್ತು ಕೆಲಸ ನಿರ್ವಹಿಸ್ತಾರೆ ಶಿಕ್ಷಕ ವರ್ಗ. ಆ ಗುರುಗಳಿಗೆ ಅವ್ರಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಶಿಕ್ಷಕ ವರ್ಗವನ್ನು ನಿರ್ಲಕ್ಷಿಸಿದರೆ ಭಾರತ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೇಂದ್ರದ ಬಿಜೆಪಿ ಸರ್ಕಾರ ಮತ್ತು ರಾಜ್ಯದಲ್ಲಿ ಒಂದು ಬಿಜೆಪಿ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಯಾವುದೇ ಒಂದು ಕೂಡ ಪರಿಹಾರ ಇವತ್ತು ಅವ್ರಿಗೆ ಕೊಡಲಿಕ್ಕೆ ಇವತ್ತು ಆಗಲಿಲ್ಲ. ಬಹಳಷ್ಟು ಇವತ್ತು ಶಿಕ್ಷಕರು ಅವರ ಉದ್ಯೋಗವನ್ನು ಕಳ್ಕೊಂಡ್ರು. ಅವರ ಪರವಾಗಿ ಒಂದೇ ಒಂದು ಸ್ಟೇಟ್ಮೆಂಟ್ ಸರ್ಕಾರದಿಂದ ಬರಲಿಲ್ಲ. ಬಹಳಷ್ಟು ಇವತ್ತು ಅನುದಾನಿತ ಶಿಕ್ಷಕರಲ್ಲಿ ಸಂಪೂರ್ಣವಾಗಿ ಅವರಿಗೆ ವೇತನ ಸಿಗಲಿಲ್ಲ. ಇವರ ಗೋಲನ್ನು ಯಾರು ಕೂಡ ಕೇಳಲಿಕ್ಕೆ ಹೋಗಲಿಲ್ಲ. ಇದೀಗ ಶಾಲೆ ಪ್ರಾರಂಭ ಆಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ಸಂಪೂರ್ಣ ಫೀಸ್ ಪ್ಲಸ್ ಎಕ್ಸ್ಟ್ರಾ ಫೀಸನ್ನು ಕೂಡ ತೆಗಿತಾ ಇದ್ದಾರೆ. ಅದ ಶಾಲೆ ಶಿಕ್ಷಕರಿಗೆ ಇನ್ನೂ ಕೂಡ ಅಪಾಯಿಂಟ್ಮೆಂಟ್ ಬನ್ನಿ ಪಾಠ ಮಾಡಿ ಅಂತ ಯಾರು ಹೇಳಿದಾರಾ? ಇದಕ್ಕೆ ಅದು ಅವರಿಗೆ ಸಿಕ್ಕುವಂಥ ವೇತನ ಸಿಕ್ಕಿದೆಯಾ ಇಲ್ವ ಅಂತೇಳಿ ಇದಕ್ಕೆ ಏನಾದರೂ ಒಂದು ಮಾನಿಟರಿಂಗ್ ಕಮಿಟಿ ಅಥವಾ ಒಂದು ಅಧಿಕಾರಿಗಳನ್ನು ಇವತ್ತು ನೇಮಕ ಇವತ್ತು ಸರ್ಕಾರ ಇವತ್ತು ಮಾಡಿದೆಯಾ?